1971ರಿಂದ ಬಿಡುಗಡೆಗೊಂಡ ಎನ್ನ ತಂಗಡಿಯಿಂದ 2018ರಲ್ಲಿ ತೆರೆಕಂಡ ಕರ್ಣಿ ಚಿತ್ರದವರೆಗೂ ತುಳು ಭಾಷೆಯಲ್ಲಿ 100 ಚಲನಚಿತ್ರಗಳು ತೆರೆಗೆ ಬಂದಿವೆ. ಈ ಸಂಭ್ರಮವನ್ನು ಕೋಸ್ಟಲ್ ವುಡ್ ಕಲಾವಿದರ ಮತ್ತು ತಂತ್ರಜ್ಞರ ಒಕ್ಕೂಟ ಮಂಗಳೂರು ತುಳು ಚಿತ್ರ ಶತಮಾನೋತ್ಸವಕ್ಕೆ ಆಚರಿಸ್ತಾ ಇದೆ. ಕಾರ್ಯಕ್ರಮ ಜನವರಿ 27ರ ಭಾನುವಾರ ಮಂಗಳೂರಿನ ನೆಹರು ಮೈದಾನದಲ್ಲಿ ಆಯೋಜಿಸಲಾಗಿದೆ. ಕಾರ್ಯಕ್ರಮವನ್ನು ಕರಾವಳಿ ಕಾಲೇಜು ಸಮೂಹದ ಸ್ಥಾಪಕಾಧ್ಯಕ್ಷರಾದ ಎಸ್ ಗಣೇಶ್ ರಾವ್ ಧ್ವಜಾರೋಹಣ ಮಾಡುವ ಮೂಲಕ ಉದ್ಘಾಟಿಸಲಿದ್ದಾರೆ ಎಂದು ಕಾಟ್ಕಾದ ಗೌರವಾಧ್ಯಕ್ಷ ಕಿಶೋರ್ ಡಿ ಶೆಟ್ಟಿ ಹೇಳಿದರು. ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಮಾಹಿತಿ ನೀಡಿದ ಅವರು, ತುಳು ಚಿತ್ರೋತ್ಸವ ರಾತ್ರಿ 10 ಗಂಟೆಯವರೆಗೆ ನಡೆಯಲಿದ್ದು, ತುಳು ಚಿತ್ರ ಸಂವಾದ, ತುಳು ಚಿತ್ರ ಕ್ವಿಜ್, ತುಳು ಚಿತ್ರದ ಜನಪ್ರಿಯ ಹಾಡುಗಳ ಸಂಗೀತ ರಸಮಂಜರಿ, ತುಳು ಚಿತ್ರರಂಗದ ನಟ ನಟಿಯರಿಂದ ತುಳು ಚಿತ್ರದ ಹಾಡಿಗೆ, ನೃತ್ಯ, ವಿವಿಧ ಮನರಂಜನಾ ಕಾರ್ಯಕ್ರಮಗಳು ನಡೆಯಲಿದೆ. ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಸಂಜೆ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಲಿದ್ದಾರೆ. ಕೋಸ್ಟಲ್ ವುಡ್ನ ಕಲಾವಿದರ ಜೊತೆ ಸ್ಯಾಂಡಲ್ವುಡ್ನ ಕಿರಿತೆರೆಯ ಕಲಾವಿದರು ಭಾಗವಹಿಸಲಿದ್ದಾರೆ ಎಂದು ಅವರು ಹೇಳಿದರು. ನೂದು 1971 2019 ಉಲಾಯಿದೆ ನೂದು ಸಿನಿಮಾ ಆದ ಆ ನೂತದ ಕರೆದಿದ್ದ ನೂತರಂಟ ಮೂಜದ ನೂಲ ಅದು ನಡುಟು ಎಂಗಳು ನೂದು ಸಿನಿಮಾ ಆಯ್ನೆ ಕಟ್ಟ ಎಂಗಳೊಂದು ನೂತದ ಸಂಭ್ರಮ ಮಾತೆಲ್ಲ ಎಂಗಳೊಂದು ಕಲಾವಿದರು ಇಂಗೆ ಕುಟುಂಬದಗಳು ಒಟ್ಟಿಗೆ ಸೇರ್ನಂಚಿನಂಗೆ ಅವಕಾಶದ ದಿಕ್ಕುನು ಬಗ್ಗೆ ಇಂಗಳ ಸಮಸ್ಯೆಗಳು ಇಂಚಿನ ಬರುಂಡ ಅವನ ಇಂಗಳು ಪಾತ್ರನತ್ತೆ ಇಂಗಳೊಂಜಿ ಎಂಗಲ ರಾಜ್ಯದ ಮುಖ್ಯಮಂತ್ರಿಗಳು ಆನಿ ಬರ್ಪೇರಿ ತಾಂಡೆ ಎಂಕಲ್ನ ಒರಂಬರಿಗೆ ಶುರುವಾಯಿನ ಕಾರ್ಯಕ್ರಮ ಮಧ್ಯಾಹ್ನದ ಮುಟ್ಟದ ಕಾರ್ಯಕ್ರಮಗಳು ಮಕ್ಕಳು ವೇದಿಕೆಯಲ್ಲಿ ಓದ್ತಿದ್ದರು ಪೂರ ಒಂಜಿ ಎಂಗಳ 100 ಸಿನಿಮಾ ಮಲ್ತಿನ ನಿರ್ಮಾಪಕರು ಐದು ಜೊತೆಗೆ ನಿರ್ದೇಶಕರನ್ನು ಮಾದರಿಯೆಲ್ಲ ಈಗ ಒಂದು 10 ಜನ ತನಕ ಮಧ್ಯಾಹ್ನ ಮುಟ್ಟ ಒಂದು 6 ಜನ ಅಕಡೆ ಕೊಂಚ ಅಭಿನಂದನೆ ಮಾಡ್ತಂದಿಲ್ಲ ಆಯ್ತು. ಕನ್ನಡ ಸಿನಿಮಾದ ತಾರೆ ಬರ್ಪೇರು ಬಂದದ್ದು ಹಿಂಗೆ ಮನೆ ಹೋಯ್ತು ಅಕಡೆಗೆ ಇನ್ವೈಟ್ ಮಾಡ್ತಾರೆ. ಖಂಡಿತವಾದ ಬರ್ಪೆ ಬಂತೇವೆ. ಕಲಾವಿದರ ಅಧ್ಯಕ್ಷ ಈ ಮೂಲಕ ನಿಮಗೆ ತಿಳಿಸುವುದೇನೆಂದರೆ, ನಾಳ್ದು 27 ತಾರೀಕು ಮಂಗಳೂರು ಕೇಂದ್ರ ಮೈದಾನದಲ್ಲಿ ತುಳು 100ರ ಸಂಭ್ರಮ ಎಂಬ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಕನ್ನಡದ ಕೆಲವು ಚಲನಚಿತ್ರ ನಟಗಳು ಬರ್ತಾ ಇದ್ದಾರೆ. ಹಾಗೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಯವರು ಬರ್ತಾ ಇದ್ದಾರೆ. ಬೆಳಗ್ಗೆ 9 ಗಂಟೆಗೆ ಗಣೇಶ್ ರಾವರಿಂದ ಧ್ವಜಾರೋಹಣ, 10 ಗಂಟೆಗೆ ಮಾಧ್ಯಮ ಮಿತ್ರರಿಂದ ಮತ್ತು ಕಲಾವಿದರುಗಳಿಂದ